ಸೃಷ್ಟಿ ಶಿಶುವಾದೊಡ ಪುರುಷ ತನ್ನಾತ್ಮಶಿಷ್ಟಿಯಿಂದ ಅವಳ ಮಾಯಾ ಪಟವ ಪರಿದು ಸೃಷ್ಟಿ ಶಿಶುವಾದೊಡ ಪುರುಷವು ತನ್ನಾತ್ಮಶಿಷ್ಟಿಯಿಂದವಳ ಮಾಯಾ ಪಟವ ಪರಿದು ನಿಷ್ಠುರ ಜಗದ್ವಂದ್ವಗಳ ದಾಟಿ ಬಾಳುವುದೇ ನಿಷ್ಠುರ ಜಗದ್ವಂದ್ವಗಳ ದಾಟಿ ಬಾಳುವುದೇ ವಿಶಿಷ್ಟ ಧರ್ಮಮವಂಗೆ ವಿಶಿಷ್ಟ ಧರ್ಮಮವಂಗೆ ಮರುಳ ಮುನಿಯ ಮನುಷ್ಯನು ಸೃಷ್ಟಿಯ ಮಗುವಾದರೂ ಸಹ ಅವನು ತನ್ನ ಆತ್ಮದ ಶಿಕ್ಷಣದಿಂದ ಸೃಷ್ಟಿಯ ಮಾಯಾತೆರೆಯನ್ನು ಹರಿದು ಈ ಪ್ರಪಂಚದ ಕಠಿಣವಾದ ದ್ವೈತ ಭಾವವನ್ನು ಮೀರಿ ಜೀವನವನ್ನು ನಡೆಸುವುದೇ ಅವನಿಗೆ ಶ್ರೇಷ್ಠವಾದ ಧರ್ಮವಾಗಿರುತ್ತದೆ ಎಂದಿದ್ದಾರೆ. ದೇಶಾಶ್ವತವೋ ಒಳಿತಂ ದೇಶಾಶ್ವತವೋ ಉಳಿದೆಲ್ಲವೂ ಅಳಿಯುವುದೋ ಉಳಿದೆಲ್ಲವೂ ಅಳಿಯುವುದೋ ಒಳಿತೊಂದೇ ಶಾಶ್ವತವೋ ಉಳಿದೆಲ್ಲವಳೆಯುವುದೋ ಅಳುವ ನೀನೋರಸಿದುದು ನಗುವ ನಗಿಸಿದುದೋ ಅಳುವ ಒರಸಿದುದು ನಗುವ ನಗಿಸಿದುದು ನಗುವ ನಗಿಸಿದುದು ಒಲಿದು ನೀಡಿದುದು ನಲವ ನೀನೆಸಗಿದುದು ಒಲಿದು ನೀಡಿದುದು ನಲವ ನೀನೆಸಗಿದುದು ನಲವನಿ ಎಸಗಿದುದು ನೆಲಸುವು ಬೊಮ್ಮನಲಿ ನೆಲೆಸುವು ಬೊಮ್ಮನಲಿ ಮರುಳ ಮುನಿಯ ನೆಲೆಸುವ ಬೊಮ್ಮನಲಿ ಮರುಳ ಮುನಿಯ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವುದು ನಾವು ಮಾಡುವ ಒಳ್ಳೆಯ ಕೆಲಸಗಳು ಮಾತ್ರ. ಮಿಕ್ಕವೆಲ್ಲವೂ ನಾಶವಾಗಿ ಹೋಗುತ್ತವೆ. ಇತರರ ದುಃಖವನ್ನು ನೀನು ಹೋಗಲಾಡಿಸಿದ್ದು, ನೀನೂ ನಕ್ಕು ಅವರುಗಳನ್ನು ನಗಿಸಿದ್ದು, ಪ್ರೀತಿಯಿಂದ ಅವರುಗಳಿಗೆ ನೀನು ಕೊಟ್ಟಿದ್ದು ಮತ್ತು ಸಂತೋಷವನ್ನುಂಟು ಮಾಡಿದ್ದು, ಇವುಗಳೆಲ್ಲವೂ ಪರಬ್ರಹ್ಮನಲ್ಲಿ ಶಾಶ್ವತವಾಗಿ ಕಟ್ಟಿಟ್ಟ ಬುತ್ತಿ ಆಗಿರುತ್ತದೆ ಎಂದಿದ್ದಾರೆ. ತನಯ ಮಡದಿಯರಿಂಗೆ ಪರಮಗತಿ ತಾ
ತನಯ ಮಡದಿಯರಿಂಗೆ ಪರಮಗತಿ ತಾನೆಂದು ಧನ ಕನಕ ದಾಯ ನಿಧಿ ದೈವ ಸಮವೆಂದು ಧನ ಕನಕ ದಾಯ ನಿಧಿ ದೈವ ಸಮವೆಂದು ದೈವ ಸಮವೆಂದು ಋಣಜಾಲವನ್ನು ಬೆಳೆಸಿ ವಿಪರೀತ ಗೈವಂಗೆ ಋಣಜಾಲವನ್ನು ಬೆಳೆಸಿ ವಿಪರೀತ ಗೈವಂಗೆ ಮನೆಯ ಸೆರೆ ಮನೆಯಹುದೋ ಮರುಳ ಮುನಿಯ ಮನೆಯೇ ಸೆರೆ ಮನೆಯಹುದೋ ಮರುಳ ಮುನಿಯ ತನ್ನ ಸತಿ ಮತ್ತು ಸುತರಿಗೆ ತಾನೇ ದಿಕ್ಕೆಂದು ಮತ್ತು ಐಶ್ವರ್ಯ ಹೊನ್ನು ಆಸ್ತಿ ಹಾಗೆ ಕೂಡಿಟ್ಟ ಸಂಪತ್ತುಗಳು ದೇವರಿಗೆ ಸಮಾನವಾದದ್ದೆನ್ನುವ ನಡವಳಿಕೆಗಳಿಂದ ಋಣದ ಬಲೆಯನ್ನು ಬೆಳೆಸಿ ಅದನ್ನೇ ಹೆಚ್ಚು ಮಾಡುವವನಿಗೆ ತನ್ನ ಗೃಹವೇ ಕಾರಾಗೃಹವಾಗಿ ಅವನು ಈ ಪ್ರಪಂಚಕ್ಕೆ ಶಾಶ್ವತವಾಗಿ ಬಂಧಿಸಲ್ಪಡುತ್ತಾನೆ ಎಂದಿದ್ದಾರೆ. ಸುಡು ಕಾಮ ಮೂಲವನು ಸುಡಲಾಗದೊಡೆ ಬೇಗ ಕೊಡು ಸುಡು ಕಾಮ ಮೂಲವನು ಸುಡಲಾಗದೊಡೆ ಬೇಗ ಕೊಡು ಕಾಮಿತವನೆಂದು ಬೇಡು ದೈವವನು ಬೇಗ ಕೊಡು ಕಾಮಿತವನೆಂದು ಬೇಡು ದೈವವನು ಕೆಡುವುದೀ ಜೀವ ಕೊರಗಿ ಕಾಯುತ ಕರಟಿ ಕೆಡುವುದೀ ಜೀವ ಕೊರಗಿ ಕಾಯುತ ಕರಟಿ ಕಾಯುತ ಕರಟಿ ನಡೆವುದಿಗ ತೋರ್ಕೆಯೂ ನಡೆವುದಿಗ ತೋರ್ಕೆಯೂ ಮರುಳ ಮುನಿಯ ನಡೆವುದಿಯ ತೋರ್ಕೆಯು ಮರುಳ ಮುನಿಯ ವಿಷಯಾಭಿಲಾಷೆ ಮತ್ತು ಬಯಕೆಗಳ ಬೇರುಗಳನ್ನು ಸುಟ್ಟು ಹಾಕು. ಈ ಕೆಲಸವನ್ನು ಮಾಡಲಾಗದಿದ್ದಲ್ಲಿ ನೀನು ಅಪೇಕ್ಷಿಸಿದ್ದನ್ನು ತ್ವರಿತವಾಗಿ ನೀಡೆಂದು ದೇವರಲ್ಲಿ ಕೇಳಿಕೊ. ಇಲ್ಲದಿದ್ದಲ್ಲಿ ಈ ಜೀವವು ಅತಿಯಾದ ಚಿಂತೆಯಿಂದ ಸೊರಗಿ ಕಾದು ಕರಕಾಗಿ ಬೆಳವಣಿಗೆ ನಿಂತು ಹೋಗಿ ಕೆಟ್ಟು ಹೋಗುತ್ತದೆ. ಆಗ ಅದು ಹೊರನೋಟಕ್ಕೆ ಮಾತ್ರ ನಡೆಯುತ್ತಿರುವಂತೆ ಕಾಣುತ್ತದೆ, ಒಳಗೆ ಕರಕಾಗಿ ಹಾಳಾಗಿ ಹೋಗಿರುತ್ತದೆ ಎಂದಿದ್ದಾರೆ. ಶಾರೀರವೇ ಅಂತ ಮಾನಸ ಬಲವು ತುಮಿತ ಶಾರೀರವೇ
ಎಂತೋ ಮಾನಸ ಬಲವು ಮಂತು ಮಿತ ಆರೈದು ನೋಡದಕ್ಕೆ ತಕ್ಕ ಪಥ್ಯಗಳ ಆರೈದು ನೋಡದಕ್ಕೆ ತಕ್ಕ ಪಥ್ಯಗಳು ಅದಕ್ಕೆ ತಕ್ಕ ಪಥ್ಯಗಳು ವೀರೋಪವಾಸಗಳ ಪೂರ ಜಾಗರಣೆಗಳ ವೀರೋಪವಾಸಗಳ ಪೂರ ಜಾಗರಣೆಗಳ ಭಾರಕದು ಕುಸಿದೀತು ಜಾಗರಣೆಗಳ ಭಾರಕ್ಕೆ ಅದು ಕುಸಿದೀತು ಮರುಳ ಮುನಿಯ ಮರುಳ ಮುನಿಯ ಮನುಷ್ಯನ ಶರೀರ ಶಕ್ತಿಯು ಹೇಗೆ ಒಂದು ಎಲ್ಲೆಗೆ ಒಳಪಡುತ್ತದೆಯೋ ಅವನ ಮನಸ್ಸಿನ ಶಕ್ತಿಯು ಹಾಗೆಯೇ ಒಂದು ಮಿತಿಗೆ ಒಳಪಟ್ಟಿದೆ. ಅದಕ್ಕೆ 5-6 ಉಚಿತವಾದ ಆಹಾರ ನಿಯಮಗಳುಂಟು. ಭಯಂಕರವಾದ ಉಪವಾಸ ಮತ್ತು ಸಂಪೂರ್ಣವಾಗಿ ನಿದ್ರೆ ಮಾಡದಿರುವ ವ್ರತಗಳ ಭಾರದಿಂದ ಅದು ಕುಸಿದು ಹೋದೀತು ಎಂದಿದ್ದಾರೆ. ಮಾನ್ಯವಲ್ ತೆನಗೆ ವಧೆಯೋ ಬರ್ಪ ಜಯವೆಂದು ಮಾನ್ಯವಲ್ ತೆನಗೆ ವಧೆಯೋ ಬರ್ಪ ಜಯವೆಂದು ಸೌನ್ಯಾಸದಾಭಾಸಿ ಪಾರ್ಥನಾದಂದು ಸೌನ್ಯಾಸದಾಭಾಸಿ ಪಾರ್ಥನಾದೌದು ಅನ್ಯಾಯಸನೆ ವೈರಾಗ್ಯವೆಂತಹುದೆಂದು ಉಪನ್ಯಸಿಸಿದವು ಕೃಷ್ಣ ಉಪನ್ಯಸಿಸಿದವು. ಅನ್ಯಾಯಸನೆ ವೈರಾಗ್ಯವೆಂತಹುದೆಂದು ಉಪನ್ಯಸಿಸಿದವು ಕೃಷ್ಣ ಮರುಳ ಮುನಿಯ. ಇತರರನ್ನು ವಧಿಸಿ ದೊರೆಯುವ ಗೆಲುವು ತನಗೆ ಒಪ್ಪತಕ್ಕಂತಹದ್ದಲ್ಲ ಎಂದು ಸನ್ಯಾಸಿಯಂತೆ ನೋಟ ಮಾತ್ರಕ್ಕೆ ಕಾಣುತ್ತಿದ್ದ ಅರ್ಜುನನು ಹೇಳಿದಾಗ ಅನ್ಯಾಯಗಳನ್ನು ಸಹಿಸಿಕೊಳ್ಳುವುದು ಹೇಗೆ ವಿರಕ್ತಿಯಾಗುತ್ತದೆಂದು ಶ್ರೀಕೃಷ್ಣ ಪರಮಾತ್ಮನು ಅವನಿಗೆ ಉಪದೇಶಿಸಿದ್ದಾನೆ ಎಂದಿದ್ದಾರೆ. ತರುವಲ್ ಕದೋತೆ ನರ ಮಮತೆ ಜೀವಕ್ಕೆ ಕವಚ ತರುವಲ್ ಕದೋತೆ ನರ ಮಮತೆ ಜೀವಕ್ಕೆ ಕವಚ ಬಿರುಸಾಗಲದು ತಾನೆ ಬಾಳ್ಗೆ ಸಂಕೋಲೆ ಬಿರುಸಾಗಲದು ತಾನೆ ಬಾಳ್ಗೆ ಸಂಕೋಲೆ ಪರುಷತೆಯ ಮೇಲೇಳ್ದ ಪುರುಷತೆಯೇ ಕಲ್ಪಲತೆ ಪರುಷತೆಯ ಮೇಲೇಳ್ದ ಪುರುಷತೆಯೇ ಕಲ್ಪಲತೆ ಸಾರಸತೆಯ ಮಕರಂದ ಮರುಳ ಮುನಿಯ ಸರಸ
ಸತೆಯ ಮಕರಂದ ಮರುಳ ಮುನಿಯ ಮರಕ್ಕೆ ತೊಗಟೆ ಹೇಗೋ ಹಾಗೆ ಮನುಷ್ಯನ ಮಮಕಾರವು ಅವನಿಗೆ ಒಂದು ಹೊದಿಕೆಯಾಗಿರುತ್ತದೆ. ಆದರೆ ಅದು ಬಹಳ ಗಟ್ಟಿಯಾದಲ್ಲಿ ಅದು ಜೀವನಕ್ಕೆ ಒಂದು ಕೈ ಕೋಳವಾಗುತ್ತದೆ. ಬಿರುಸುತನದಿಂದ ಮೇಲಕ್ಕೆ ಎದ್ದ ಪುರುಷತೆಯೇ ನಮ್ಮ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳುವ ಬಳ್ಳಿ. ವಿನೋದ ಮತ್ತು ಚೇಷ್ಟೆಗಳೇ ಹೂವಿನ ರಸ ಎಂದಿದ್ದಾರೆ. ಸೃಷ್ಟಿ ಚಿತ್ರದ ನಡುವೆ ನರನದೊಂದುಪಸೃಷ್ಟಿ, ಚೇಷ್ಟಿಪ್ಪುದವನ ಕೈ ಪ್ರಕೃತಿ ಕೃತಿಗಳಲ್ಲಿ, ಚೇಷ್ಟಿಪ್ಪುದವನ ಕೈ ಪ್ರಕೃತಿ ಕೃತಿಗಳಲ್ಲಿ. ಸೊಟ್ಟಗಿರೆ ನೆಟ್ಟಗಿಸಿ ನೆಟ್ಟಗಿರೆ ಸೊಟ್ಟಿಪುದು, ಸೊಟ್ಟಗಿರೆ ನೆಟ್ಟಗಿಸಿ ನೆಟ್ಟಗಿರೆ ಸೊಟ್ಟಿಪುದು. ಪುಟ್ಟು ಬೊಮ್ಮನು ನರನು ಮರುಳ ಮುನಿಯ, ಪುಟ್ಟು ಬೊಮ್ಮನು ನರನು ಮರುಳ ಮುನಿಯ. ಸೃಷ್ಟಿಯ ಚಿತ್ರಗಳ ಮಧ್ಯೆ ಮನುಷ್ಯನದು ಒಂದು ಚಿಕ್ಕ ರಚನೆ. ನಿಸರ್ಗದ ರಚನೆಗಳಲ್ಲಿ ಇವನೂ ಸಹ ಕೈಯಾಡಿಸುತ್ತಾನೆ. ಸೊಟ್ಟಾಗಿರುವುದನ್ನು ನೆಟ್ಟಗನ್ನಾಗಿಸಿ ನೆಟ್ಟಗಿರುವುದನ್ನು ಸೊಟ್ಟನೆ ಮಾಡುತ್ತಾನೆ. ಈ ರೀತಿಯಾಗಿ ಮನುಷ್ಯನೂ ಸಹ ಹುಟ್ಟಿನಿಂದಲೇ ಒಬ್ಬ ಪರಬ್ರಹ್ಮ ಎಂದಿದ್ದಾರೆ. ಅಪರಿಪಕ್ವದ ರಚನೆ ಜಗವಿದು ವಿಧಾತನದೋ, ಅಪರಿಪಕ್ವದ ರಚನೆ ಜಗವಿದು ವಿಧಾತನದೋ. ನಿಪುಣನಾನಿದನು ಪಕ್ವಿಪೆನೆಂದು ಮನುಜೋ, ನಿಪುಣನಾನ್ ಇದನು ಪಕ್ವಿಪೆನೆಂದು ಮನುಜೋ. ಚಪಲದ್ಯೋ ಪೆಣಗಾಡಿ ವಿಪರೀತವಾಗಿ ಪನು, ಚಪಲದ್ಯೋ ಪೆಣಗಾಡಿ ವಿಪರೀತವಾಗಿ ಪನು ಮನುಜೌ, ವಿಪರೀತವಾಗಿ ಪನು. ಉಪವಿಧಾತನು ನರನು ಮರುಳ ಮುನಿಯ, ಉಪವಿಧಾತನು ನರನು ಮರುಳ ಮುನಿಯ. ಬ್ರಹ್ಮನು ಸೃಷ್ಟಿಸಿರುವ ಈ ಜಗತ್ತು ಚೆನ್ನಾಗಿಲ್ಲ. ನಾನು ಬಹಳ ಚತುರನಾದದ್ದರಿಂದ ಈ ಜಗತ್ತನ್ನು ಚೆನ್ನಾಗಿ ಮಾಡುತ್ತೇನೆಂದು ಮನುಷ್ಯನು ಹೊರಡುತ್ತಾನೆ. ಚಂಚಲತೆಯಿಂದ ಹೆಣಗಾಡಿ ಅದನ್ನು ತಿರುವು ಮುರುವು ಮಾಡಿಬಿಡುತ್ತಾನೆ. ಮನುಷ್ಯನೆಂಬ ಇವನು ಒಬ್ಬ ಚಿಕ್ಕ ಬ್ರಹ್ಮನೇ ಸರಿ ಎಂದಿದ್ದಾರೆ. ಪುರುಷ ಮತಿಯೊಳ್ ಧರ್ಮ ಪ್ರಕೃತಿಯೊಳ್ ಧರ್ಮಮೇ, ಸರಿ ಜೀವಿಗೆ ಜೀವನೋ ಜೀವಿಯವುದು, ಸರಿಯೇ ಜೀವಿಗೆ ಜೀವನೋ ಜೀವಿಯವುದು. ಪಿರಿದು ಧರ್ಮ ಪ್ರಕೃತಿ ತಂತ್ರದಿಂದ ಧರಿಂದೆ, ಪಿರಿದು ಧರ್ಮ ಪ್ರಕೃತಿ ತಂತ್ರದಿಂದ ಧರಿಂದೆ. ಶಿರವೋ ಸೃಷ್ಟಿಗೆ ನರನು, ಶಿರವೋ ಸೃಷ್ಟಿಗೆ ನರನು ಮರುಳ ಮುನಿಯ. ಮನುಷ್ಯನ ಬುದ್ಧಿ ಮತ್ತು ಮನಸ್ಸಿನಲ್ಲಿ ಧರ್ಮದ ಬಗ್ಗೆ ಒಂದು ನಿರ್ದಿಷ್ಟವಾದ ಕಲ್ಪನೆ ಇದೆ. ಆದರೆ ನಿಸರ್ಗದಲ್ಲಿ ಧರ್ಮ ಯಾವುದು? ಒಂದು ಜೀವಿಗೆ ಜೀವನವು ಇನ್ನೊಂದು ಜೀವಿಯಿಂದಲೇ ಎನ್ನುವುದು ಸರಿಯೇನು? ಪ್ರಕೃತಿಯ ಉಪಾಯ ಮತ್ತು ಕುಶಲತೆಗಳಿಗಿಂತ ಹಿರಿದಾದದ್ದು ಧರ್ಮ. ಆದ್ದರಿಂದ ಸೃಷ್ಟಿಗೆ ಶಿಖರಪ್ರಾಯನಾಗಿರುವವನು ಈ ಮನುಷ್ಯ ಎಂದು ಮನುಷ್ಯನೇ ಬ್ರಹ್ಮ ಎಂದಿದ್ದಾರೆ.